ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾದ ONGC ಅಧೀನ ಸಂಸ್ಥೆಯಾದ ಸರ್ಕಾರಿ ಸ್ವಾಮ್ಯದ MRPL ಉದ್ಯೋಗದಲ್ಲಿ ಭಾರಿ ವಂಚನೆ ಮೋಸ ನಡೆದಿದೆ. ಕನ್ನಡಿಗರ ಕಣ್ಣಿಗೆ ಎಣ್ಣೆ ಹಾಕಿ ಉತ್ತರ ಭಾರತೀಯರ ಕಣ್ಣಿಗೆ ಬೆಣ್ಣೆ ಸವರಲಾಗಿದೆ. ಆದರೂ ಕರಾವಳಿಯ ಸಂಸದರು ಕೈಕಟ್ಟಿ ಕುಳಿತಿದ್ದಾರೆ. ಸ್ಥಳೀಯ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಒತ್ತಾಯಿಸಿದ್ದಾರೆ. ಇಡೀ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ, ಪಿತೂರಿ, ವಂಚನೆಯ ವಾಸನೆ ಹೊಡೆಯುತ್ತಿದೆ. ನೇಮಕಾತಿ ಅಧಿಕಾರಿ ಸಹಿತ ಕಂಪನಿಯ ಉನ್ನತ ಅಧಿಕಾರಿಗಳು, ಆಳುವ ಸರ್ಕಾರದ ರಾಜಕಾರಣಿಗಳು ಹಗರಣದಲ್ಲಿ ಭಾಗಿಯಾಗುವ ಅನುಮಾನ ದಟ್ಟವಾಗಿದೆ. ಈಗಿನ ನೇಮಕಾತಿಯನ್ನು ರದ್ದುಗೊಳಿಸಿ ಸ್ಥಳೀಯರಿಗೆ 80% ಮೀಸಲಾತಿಯೊಂದಿಗೆ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಡೆದಿರುವ ನೇಮಕಾತಿ ಪ್ರಕ್ರಿಯೆಯ ಹಗರಣದ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಡಿವೈಎಫ್ಐ ಒತ್ತಾಯಿಸುತ್ತದೆ. ಹಾಗೂ ಈ ಎಲ್ಲ ಅಕ್ರಮ ಸ್ಥಳೀಯರಿಗೆ ಆಗಿರುವ ಅನ್ಯಾಯಗಳಿಗೆ ತುಳುನಾಡಿನ ಸಂಸದರು, ಶಾಸಕರು ನೇರ ಹೊಣೆಯಾಗಿದ್ದು ಅವರು ರಾಜೀನಾಮೆ ನೀಡಬೇಕು ಎಂದು ಡಿವೈಎಫ್ಐ ಆಗ್ರಹಿಸುತ್ತದೆ ಎಂದು ರಾಜ್ಯಾಧ್ಯಕ್ಷರಾದ ಮುನೀರ್ ಕಾಟಿಪಳ್ಳ ತಿಳಿಸಿದ್ದಾರೆ. ಅದರ ಭಾಗವಾಗಿ 224 ಪೋಸ್ಟ್ಗಳಲ್ಲಿ ನೀವಿಗೆ ಏನಾಗಿದೆ ಅಂತ ನೋಡಿದರೆ ಬಹಳ ಅಚ್ಚರಿ ಆಗ್ತದೆ, ಬಹಳ ಬೇಸರ ಆಗ್ತದೆ, ಬಹಳ ಖೇದ ಅಂತ ಅನಿಸ್ತದೆ. ಒಟ್ಟು 224 ಪೋಸ್ಟಲ್ಲಿ ಈಗ ಎಲ್ಲ ಇವುಗಳು ನೇಮಕಾತಿ ಪ್ರಕ್ರಿಯೆಗಳು ಮುಗಿದು ಈಗ ಬಹುತೇಕ 175 ಜನ MRPLನಲ್ಲಿ ಬಂದು ಉದ್ಯೋಗಕ್ಕೆ ಜಾಯಿನ್ ಆಗಿದ್ದಾರೆ, ಸೇರ್ಪಡೆಗೊಂಡಿದ್ದಾರೆ. ಇನ್ನು 50ರಷ್ಟು ಜನ ಇನ್ನಷ್ಟೇ ಬಂದು ಸೇರ್ಪಡೆ ಆಗಬೇಕು. ಈ 175 ಜನರಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಉತ್ತರ ಪ್ರದೇಶಕ್ಕೆ 59 ಜನರಿಗೆ ಉತ್ತರ ಪ್ರದೇಶದವರಿಗೆ ಉದ್ಯೋಗ ಸಿಕ್ಕಿದೆ, ಮಧ್ಯಪ್ರದೇಶಕ್ಕೆ 13, ಬಿಹಾರಕ್ಕೆ 39, ಮಹಾರಾಷ್ಟ್ರಕ್ಕೆ 10, ವೆಸ್ಟ್ ಬೆಂಗಾಲ್ಗೆ 9. ಈ ರೀತಿ ನಮ್ಮ ದೂರದ ರಾಜ್ಯಗಳಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ, ಅದರಲ್ಲಿ ಕೂಡ ಉತ್ತರ ಪ್ರದೇಶ ಮತ್ತು ಬಿಹಾರಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ನೇಮಕಾತಿಯಲ್ಲಿ ಆದ್ಯತೆ ಸಿಕ್ಕಿದೆ. ಅದರಲ್ಲಿ ನನಗೆ ಇಲ್ಲಿ ನಾವು ಇನ್ನೊಂದು ಬಹಳ ಪ್ರಧಾನವಾಗಿ ನೋಡಬೇಕಾಗಿರುವಂಥದ್ದು ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಬಹಳ ಕಡಿಮೆ ಇದೆ, ದಕ್ಷಿಣ ಭಾರತಕ್ಕೆ ಬಹಳ ಕಡಿಮೆ ಇದೆ. ಅದರಲ್ಲಿ ಕರ್ನಾಟಕಕ್ಕೆ ಒಟ್ಟು 174 ಜನ ಈಗಾಗಲೇ ನೇಮಕಾತಿ ಆಗಿ ಈಗಾಗಲೇ ಉದ್ಯೋಗದ ಇದರಲ್ಲಿ MRPLಗೆ ಬಂದು ಉದ್ಯೋಗಕ್ಕೆ ಜಾಯಿನ್ ಆದವರಲ್ಲಿ 175 ಜನರಲ್ಲಿ ಕರ್ನಾಟಕದವರು ಇರೋದು ಕೇವಲ 13 ಜನ ಮಾತ್ರ.